ನಮಗೆ ಪಾನಿಪುರಿ ಮಸಾಲ ಪುರಿ ಇದೇ ಇದ್ರೆ ಸಾಕಪ್ಪ, ನಮ್ಗೆ ಯಾವ ಎಕ್ಸ್ಪೆನ್ಸಿವ್ ಗಿಫ್ಟು ಬೇಡ ನಮಗೆ. ಇಚ್ಛಾ ತೊಟ್ಟುಗು ಬಯ್ಯಾಗು ಒಂಜಿ ಗೋಳಿ ಬಜೆ ತಿಕ್ಕಿ ನೋಡತ ಆಯ್ತಾತ್ ಬೊಕ್ಕ ಖುಷಿ ಬೇತೆ ಓಲೈಜಿ. Where are you from? I'm from India, but I'm currently in Canada right now, in Toronto. ಇಲ್ಲಿಗೆ ನಮ್ದು ಗೋಳಿ ಬಜೆ ರೆಡಿ ಆಯ್ತು. Hello everyone, good morning. Hi everyone, good morning. ಅವಂದೇ ಐಡಿಯಾ ಅದು. ನಾನು ಹಿಂದೆ ಇರ್ತೀನಿ, ನೀನು ಫಸ್ಟ್ ಗುಡ್ ಮಾರ್ನಿಂಗ್ ಹೇಳು, ನೀನು ಹೇಳಾದ್ಮೇಲೆ ನಾನು ಹಿಂದೆಯಿಂದ ಸರ್ಪ್ರೈಸ್ ಆಗಿ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಅಂತ ಅವನೇ ಐಡಿಯಾ ಕೊಟ್ಟಿದ್ದು ಅಲ್ಲ ರೇ? ಸೊ ಫಸ್ಟ್ ಆಫ್ ಆಲ್ ಏನು ಅಂದರೆ ಎಲ್ಲರಿಗೂ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಮೊನ್ನೆ ನಮ್ಮ ಆ್ಯನಿವರ್ಸರಿ ದಿನ ಬ್ಲಾಗ್ ಏನು ಹಾಕಿದ್ದೆ ನಾನು, ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಹ್ಯಾಪಿ ಆ್ಯನಿವರ್ಸರಿ ಅಂತ. ಬಟ್ ನಾನಲ್ಲಿ ತುಂಬ ಕಮೆಂಟ್ಸ್ ಇದ್ದಿದ್ದರಿಂದ ಎಲ್ಲರಿಗೂ ಪರ್ಸ್ನಲ್ ಆಗಿ ಒಂದೊಂದು ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಇವತ್ತು ಎಲ್ಲರಿಗೂ ಸೇರಿಸ್ಬಿಟ್ಟು ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಎಲ್ಲರದ್ದು ವಿಶಸ್ ನೋಡಿಬಿಟ್ಟು. ಇನ್ಫ್ಯಾಕ್ಟ್ ಈ 7 yearsಲ್ಲಿ ಇದು ಫಸ್ಟ್ ಇಯರ್ ನಮ್ಗೆ ಇಷ್ಟು ವಿಶ್ ಸಿಕ್ಕಿರೋದು. ಯಾವಾಗಲೂ ಫ್ರೆಂಡ್ಸು ಫ್ಯಾಮಿಲಿಯಿಂದ ಅಷ್ಟೇ ಸಿಗ್ತಾ ಇತ್ತು ವಿಶ್. ಬಟ್ ಈ ಸರಿ ಇದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟು ವಿಶ್ ಸಿಕ್ಕಿರೋದು. ಸೊ ತುಂಬಾ ಖುಷಿ ಆಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆಗೇನೆ ನಮಗೆ ಈ ಸೆಪ್ಟೆಂಬರ್ ಮಂತ್ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಆ್ಯನಿವರ್ಸರಿ ಅದಾಯಿತು, ಆ್ಯಂಡ್ ಅದೇ 1 week ಡಿಫರೆನ್ಸಲ್ಲೇ ಮತ್ತೆ ನನ್ನ ಬರ್ಡೇ ಕೂಡ ಇದೇ ಮಂತಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸೆಪ್ಟೆಂಬರ್ ಮಂತ್ ನಮಗೊಂದು ಸ್ವಲ್ಪ ಸ್ಪೆಷಲ್ಲು ಅಲ್ಲ ರೇಯನ್? ನಿನ್ನ ಬರ್ಡೇ ಯಾವಾಗ? ನಿನ್ನ ಬರ್ಡೇ ಯಾವಾಗ? ಮೇ ಜೂನಾ? ಮೇ ಏಪ್ರಿಲ್. ಮೇ ಮಂತ್ ಡೇಟ್ ಹೇಳಬೇಕು ನೆಕ್ಸ್ಟ್. ಡೇಟು ಗೊತ್ತಿಲ್ಲ. ಮೇ 4ಗೆ ಅಲ್ವಾ ಇದ್ದಿದ್ದು ಅವತ್ತು. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, 2 ಇವೆಂಟ್ ಅಂದ್ರೆ ಈ ಥರ ಆ್ಯನಿವರ್ಸರಿ ಬರ್ಡೇ ಎಲ್ಲ ಒಂದೇ ಮಂತಲ್ಲಿ ಬಂದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಗಿಫ್ಟ್. ಅದರಲ್ಲಿ ಎರಡು ಇವೆಂಟ್ಗೆ ಸೇರಿಬಿಟ್ಟು ಒಂದು ಅಂತ ಗಿಫ್ಟ್ ಕೊಟ್ಬಿಡ್ತಾರೆ. ಅದೇ ಒಂದು ಇವೆಂಟ್ ಒಂದು ಇವಾಗ ಈ ಮಂತಲ್ಲಿದ್ದು ಇನ್ನೊಂದು ಬರ್ಡೇ ಬೇರೆ ಇನ್ಯಾವುದೋ ಮಂತಲ್ಲಿದ್ದರೆ ಅದಕ್ಕೆ ಇನ್ನೊಂದು ಅಡ್ವಾನ್ಸ್ ಆಗಿ ಇನ್ನೊಂದು ಗಿಫ್ಟ್ ಸಿಗುತ್ತೆ. ಬಟ್ ಈ ಥರ ಒಂದೇ ತಿಂಗಳಲ್ಲಿದ್ದರೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅದು. ಬಟ್ ನೀವೇನೇ ಹೇಳಿ, ನಾನು ಆ ಥರ ಎಲ್ಲ ಅಲ್ಲ. ನನಗೆ ನೀವು ಲೈಕ್ ಬರ್ಡೇ ಏನಕ್ಕಾದರೂ ಒಂದು ಒಳ್ಳೆ ಊಟ ಕೊಡಿಸಿದ್ರೆ, ಲೈಕ್ ಚಾಟ್ಸ್ ಆಲ್ಸೋ, ಯಾವ್ದಾದ್ರು ಒಂದು ಪಾನಿಪುರಿನೋ ಒಂದು ಮಸಾಲ ಪುರಿನೋ ಏನಾದ್ರು ಒಂದು ಕೊಡಿಸಿದ್ರೆ ಆಮೇಲೆ ಯಾವ ಗಿಫ್ಟು ಬೇಡ, ಅಷ್ಟು ಸಂತೃಪ್ತಿ ಆಗುತ್ತೆ ಅದನ್ನು ಕೊಡಿಸಿದ್ರೆ ಅಲ್ಲ ರೇಯನ್? ಸೊ ನಮಗೆ ಪಾನಿಪುರಿ ಮಸಾಲ ಪುರಿ ಇದೇ ಇದ್ರೆ ಸಾಕಪ್ಪ, ನಮಗೆ ಯಾವ ಎಕ್ಸ್ಪೆನ್ಸಿವ್ ಗಿಫ್ಟು ಬೇಡ ನಮಗೆ. ಮಗನೇ ಏನಿಲ್ಲ, ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದಾರೆ ಅವರು, ಏನು ಓಡೇನಿಲ್ಲ. ನನಗೆ ಈಗಲೂ ಹೇಳ್ತಾ ಇದ್ದೀನಿ, ನಮಗೆ ಚಾಟ್ಸ್ ಕೊಡಿಸಿದ್ರೆ ಸಾಕಪ್ಪ, ನಮ್ಗೆ ಯಾವ ಗಿಫ್ಟು ಬೇಡ ಅಲ್ಲ ಬಾಬಾ? ನೀವು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಇವಾಗಲೂ ಮೆಸೇಜ್ ಮಾಡ್ತಾ ಇರ್ತೀರಾ ಒಂದು PR ಪ್ರಾಸೆಸ್, ಕೆನಡಾ PR ಪ್ರಾಸೆಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಡೀಟೇಲ್ ಆಗಿ ಅಂತ. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಒಂದು ಮೇಲಿಂದ ಮೇಲೆ PR ಪ್ರಾಸೆಸ್ ಬಗ್ಗೆ ಎಲ್ಲ ಹೇಳಿದ್ದೆ ನಾನು, ಯಾಕಂದರೆ ನನಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಯಾಕಂದರೆ ನಾವಿಲ್ಲಿ ವರ್ಕ್ ಪರ್ಮಿಟಲ್ಲಿರೋದು. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ ನೀವು ಇವಾಗ ಇಲ್ಲಿ PR ಬರಬೇಕು ಅಂತ ಇದ್ದೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ಆ ಒಂದು PRಗೆ ಬೇಕಾಗಿರುವಂಥ ಸ್ಕೋರ್ ಏನಿದೆ, CRS ಸ್ಕೋರ್ ಅಂತ ಹೇಳ್ತೀವಿ, ಅದು ಆ ಪಾಯಿಂಟ್ಸನ್ನು ನಿಮಗೆ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಆಗೋದು ಒಂದು ಜಾಗದಲ್ಲಿ ಮಾತ್ರ. ದಟ್ ಈಸ್ ಐಲ್ಸ್ ಟೆಸ್ಟ್ ಏನು ಕೊಡ್ತೀರಾ ನೀವು, ದಟ್ ಈಸ್ ಇಂಗ್ಲೀಷ್ ಟೆಸ್ಟ್, IELTS ಅಂತ ಇಂಗ್ಲೀಷ್ ಟೆಸ್ಟ್ ಏನಿದೆ, ಆ ಒಂದು ಟೆಸ್ಟಿಂದ ಮಾತ್ರ ನೀವು ನಿಮ್ಮ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ನೀವು ಈ ಒಂದು ಐಲ್ಸ್ ಟೆಸ್ಟ್ಗೆ ಅಂದರೆ ಈ ಇಂಗ್ಲೀಷ್ ಟೆಸ್ಟ್ಗೆ ಯಾವ ಥರ ಪ್ರಿಪೇರ್ ಆಗೋದು ಅಂತ ಒಂದು ಕನ್ಫ್ಯೂಷನ್ ಇದ್ದೀರಾ ಅಂತ ಇದ್ದರೆ, ನಿಮಗೆ ಕ್ಯಾಮ್ಲಿ ಅನ್ನೋ ಅಂಥ ಒಂದು ಆ್ಯಪ್ ತುಂಬಾ ಹೆಲ್ಪ್ ಆಗ್ಬೋದು. ಇನ್ಫ್ಯಾಕ್ಟ್ ನಾಟ್ ಓನ್ಲಿ ಈ ಒಂದು ಟೆಸ್ಟ್ಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಇವಾಗ ತುಂಬ ಜನ ಇಂಗ್ಲೀಷು ತುಂಬ ಚೆನ್ನಾಗಿ ಓದ್ತಾರೆ, ತುಂಬ ಚೆನ್ನಾಗಿ ಬರೀತಾರೆ. ಆದರೆ ಅದೇ ಒಂದು ಕಾನ್ವರ್ಸೇಷನ್ ಮಾಡಬೇಕು ಒಬ್ಬರ ಜೊತೆ ಅಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ, ಅಂದರೆ ಅಷ್ಟೊಂದು ಫ್ಲೂಯೆನ್ಸಿ ಇರೋದಿಲ್ಲ ಒಂದು ಕಾನ್ವರ್ಸೇಷನ್ ಮಾಡೋಕ್ಕೆ. ಸೊ ಕ್ಯಾಮ್ಲಿ ಅನ್ನೋದು ಒಂದು ಇಂಗ್ಲೀಷ್ ಲರ್ನಿಂಗ್ ಆ್ಯಪ್. ಇದ್ರ ಮೂಲಕ ನೀವು ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ಗಾಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗಾಗಿರ್ಬೋದು, ಅಥವಾ ಈ ಥರ ಒಂದು ಐಲ್ಸ್ ಟೆಸ್ಟ್, ಇಂಗ್ಲೀಷ್ ಟೆಸ್ಟ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಅದಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದರಲ್ಲಿ ತುಂಬ ಜನ ನೇಟಿವ್ ಇಂಗ್ಲೀಷ್ ಟ್ಯೂಟರ್ಸ್ ಇರ್ತಾರೆ, UK
ಇಂದ, ಕೆನಡಾಯಿಂದ, US ಇಂದ ಎಲ್ಲ. ಆ್ಯಂಡ್ ನಿಮಗೆ ಯಾವ ಟ್ಯೂಟರ್ ಬೇಕು ನೀವು ಅವರನ್ನು ನೀವೇ ಚೂಸ್ ಮಾಡ್ಕೋಬೋದು. ಅವರ ಪ್ರೊಫೈಲ್ಗೆ ಹೋಗ್ಬಿಟ್ಟು ನಿಮ್ಗೆ ಯಾರು ಬೇಕೋ ಅವರನ್ನು ಚೂಸ್ ಮಾಡಿಕೊಂಡು ಅವ್ರ ಜೊತೆ ಒನ್ ಆನ್ ಒನ್ ಒಂದು ವಿಡಿಯೋ ಕಾಲ್ ಮಾಡುವ ಮೂಲಕ ನೀವು ಇದರಿಂದ ಆರಾಮಾಗಿ ಇಂಗ್ಲೀಷ್ ಕಲಿಬೋದು. ಆ್ಯಂಡ್ ಇದರಲ್ಲಿರುವಂಥ ಎಲ್ಲ ಟ್ಯೂಟರ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಯಾರು ನಿಮಗೆ ಇಂಗ್ಲೀಷ್ ಬಂದಿಲ್ಲ ಅಂದ್ರೂ ನಿಮ್ಮನ್ನು ಜಡ್ಜ್ ಮಾಡೋದಿಲ್ಲ. Tell me your name. My name is Prajna, Prajna. Krishna. Yes. My name is Teacher Marty. Yes. Nice to meet you. Nice to meet you too. Thank you. Where are you from? I'm from India, but I'm currently in Canada right now, in Toronto. For one thing, the first thing that I think that helps with IELTS test is it helps you to speak and to relax speaking to new people. Mm-hmm. Because many people, when they try to take the IELTS test the first time or second time, they're always very nervous and they stumble on their own words because they're thinking in their own language. Yes. When you take Cambly, when you take Cambly classes, you can practice each week, every day, twice a week. ಸೊ ಈ ಥರ ನಿಮಗೂ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದರೆ ಇವಾಗಲೇ ಕ್ಯಾಮ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಜೊತೆಗೆ ನೀವು ಕೆಳಗಡೆ ನಾನು ಕೊಟ್ಟಿರುವಂಥ ಆ ಕೋಡನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ನೀವು ಯಾವ ಕೋರ್ಸ್ ಚೂಸ್ ಮಾಡ್ತೀರಾ ಅದರಲ್ಲಿ 3 month ಕೋರ್ಸಲ್ಲಿ ನಿಮಗೆ 25% ಆಫ್ ಕೂಡ ಸಿಗುತ್ತೆ. ನನಗೆ ಏನು ಸರ್ಪ್ರೈಸ್ ಇದೆ ತೋರ್ಸಕ್ಕೆ. ತನಾ ರೇಯನ್ ಸಿಸ್ಕೋ Adoro jogi donde itu udah demokrasi gitu. Udah gimana sih? Oh kata dekade tinggi. Hai. ಸೊ ಯಾವುದೋ ಒಂದು ವೇಸ್ಟ್ ಬಾಕ್ಸ್ ಇತ್ತು, ಅದನ್ನ ಸುಮ್ಮನೆ ಹಂಗೆ ಕಟ್ ಮಾಡಿ ರೇಯಂಚ್ಕೊಂದು ಮನೆ ಮಾಡಿಕೊಟ್ಟಿದ್ದು ಅಲ್ಲ ರೇಯಂಚ್? ಗಮ್ತೆ ಹಾಕಿ ಮತ್ತೆ ಪೇಪರ್ ಎಲ್ಲ ಅಂಟಿಸ್ಬಿಟ್ಟು ಒಂದು ಮನೆ ಮಾಡಿ ಕೊಟ್ಟಿದ್ದು. ಪೇಪರ್ ಗಮ್ ಅಂಟಿದ್ದು ಬಾಕ್ಸ್ ಗಮ್ ಟೇಪರ್ ಮಾಡಿ ಗಮ್ ಟೇಪ್. ಸೊ ಅಲ್ಲಿಗೊಂದು ಮನೆ ಆಯಿತು. ಸೊ ಇವಾಗ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನು ಮಾಡೋಣ ಅಂದರೆ ಚಕ್ಕುಲಿ ಅಲ್ಲ, ಇವತ್ತು ನಾವು ಗೋಳಿ ಬಜ್ಜಿ ಮಾಡೋಣ ಅಂತ ಇದ್ದೀವಿ. ನಿನಗೆ ಗೊತ್ತಾ ಗೋಳಿ ಬಜ್ಜಿ ಏನು ಅಂದ್ರೆ ಏನು ಅಂತ? ಮಂಗಳೂರು ಸ್ಪೆಷಲ್ ಗೋಳಿ ಗಂಜೂಟ ಅಲ್ಲ, ಇವತ್ತು ಸ್ನ್ಯಾಕ್ಸ್ಗೆ ನಾವು ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ ಮಾಡ್ತಾ ಇದ್ದೀವಿ. ಗೊತ್ತಿಲ್ವಾ ನಿನಗೆ? ನೀನು ಇಲ್ಲಿ ತನಕ ತಿಂದಿಲ್ಲ? ಇಲ್ಲೊಂದು ಶಾಪಿಂಗ್ ಮಾಡ್ತೆ ಮೇಡಮ್ ತಗೊಂಡು ಬಂದಿದ್ದಳು ನಿನ್ನೆ. ಇಲ್ಲ ಅದನ್ನ ಬೇರೆ. ನೀವು ಇಲ್ಲಿ ಗೋಳಿ ಬಜ್ಜಿ ಇಲ್ಲೆಲ್ಲ ಸಿಗಲ್ಲ, ಇಲ್ಲಿ ಯಾರು ಗೋಳಿ ಬಜ್ಜಿ ಮಾಡಲ್ಲ, ನಾವು ಮನೆಯಲ್ಲೇ ಮಾಡಬೇಕು. ಸೊ ಇವಾಗ ಸದ್ಯಕ್ಕೆ ಹುಳಿ ಇರಲ್ಲ. ನೀವು ತಿಂದ ನೋಡು, ಚಟ್ನಿ ಈ ಥರ ಹಾಕೊಂಡು ತಿಂದರೆ, ಚಟ್ನಿಗೆ ಹಾಕಿ ತಿಂದರೆ ಸೂಪರ್ ಟೇಸ್ಟ್ ಇರುತ್ತೆ. ಆ್ಯಂಡ್ ನಿಮಗೂ ನಮ್ಮ ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ ನೀವು ಇಲ್ಲಿ ತನಕ ಮಾಡಿ ತಿಂದಿಲ್ಲ ಅಂದರೆ ಇವಾಗಲೇ ಟ್ರೈ ಮಾಡಿ. ನಾನು ತೋರಿಸ್ತೀನಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೆಂಗೆ ಮಾಡೋದು ಅಂತ. ಈ ಚಾ ತೊಟ್ಟುಗು ಬಯ್ಯಾಗು ಒಂಜಿ ಗೋಳಿ ಬಜ್ಜಿ ತಿಕ್ಕಿನೊಂಡತ ಆಯ್ತಾತ್ ಬೊಕ್ಕ ಖುಷಿ ಬೇತೆ ಓಲಜ್ಜಿ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಅಷ್ಟೇ ಇವಾಗ ಸೌತ್ ಕೆನರಾ ಕಡೆ ಎಲ್ಲಾದರೂ ಹೋಗಿದ್ದೀರಾ ಹೋಟೆಲ್ಗಳಿಗೆ ಅಂದರೆ ಅಲ್ಲಿ ಯಾವತ್ತು ಈ ಗೋಳಿ ಬಜ್ಜಿ ಆಗಿರ್ಬೋದು ಅಥವಾ ಬನ್ಸ್ ಆಗಿರ್ಬೋದು ಅದಿಲ್ಲ ಅಂತ ಆಗೋದಿಲ್ಲ, ಯಾವಾಗಲೂ ಅವೈಲೇಬಲ್ ಇದ್ದೇ ಇರುತ್ತೆ ಅಲ್ಲಿರೋ ಹೋಟೆಲ್ಗಳಲ್ಲಿ. ಸೊ ಇವಾಗ ಗೋಳಿ ಬಜ್ಜಿ ಮಾಡೋಣ ರೇಯಂಶ್? ಬನ್ನಿ ಮಾಡೋಣ. ನಾನಿಲ್ಲಿ 1 ಕಪ್, ಇದರಲ್ಲಿ 1 ಕಪ್ ಆಲ್ಮೋಸ್ಟ್ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಸಕ್ಕರೆ, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು, ಮಾಮೂಲಿ ಗಟ್ಟಿ ಮೊಸರು ಇದೆ ಇದು, ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಯಾಕಂದರೆ ಆಮೇಲೆ ಆ ಸಕ್ಕರೆನೂ ನೀರಾಗುತ್ತೆ. ಸೊ ತುಂಬ ನೀರಾಗಬಾರ್ದು ಅದು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ ಸ್ಮೂತಾಗಿ. ಸೊ ಈ ಥರ ಕಂಪ್ಲೀಟಾಗಿ ಅದನ್ನು ಸಕ್ಕರೆ ಎಲ್ಲ ಅದು ಕರಗೋಗೋಷ್ಟು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಅದು ಮೈದಾ ಹಿಟ್ಟದು ಏನು ಲಂಪ್ಸ್ ಇರಬಾರ್ದು, ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಈ ಥರ ನಾನಿಲ್ಲಿ ಕಲಿಸ್ಕೊಂಡಿದ್ದೇನೆ. ಅಂದರೆ ಹಿಂಗೆ ತಗೊಂಡು ಎಣ್ಣೆಗೆ ಬಿಟ್ಟರೆ ಅದು ಕೈಯಿಂದ ಬಿಟ್ಕೋಬೇಕು, ಕೈಯಲ್ಲಿ ಅಂಟ್ಕೋಬಾರ್ದು. ಆ ಥರ ತುಂಬ ನೀರಾಗುವಲ್ಲ, ತುಂಬ ದಪ್ಪ ತಿಕ್ಕಾಗುವಲ್ಲ, ಆ ಥರ ಕಲಿಸ್ಕೊಂಡಿಟ್ಟಿದ್ದೀನಿ ನಾನಿಲ್ಲಿ. ಇದಕ್ಕೆ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಬೇಕಿಂಗ್ ಸೋಡಾ ಅದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು, ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿರೋದು, ಒಂದು ಸ್ವಲ್ಪ
ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋದು, ಆಮೇಲೆ ಒಂದು ಸ್ವಲ್ಪ ಶುಂಠಿ ಇದೆಲ್ಲ ಹಾಕಿ ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ 1 ಅವರ್ ಇಡಬೇಕು. ಇದನ್ನು 1 ಅವರ್ಗಿಂತ ಜಾಸ್ತಿ ಇಟ್ಟರೂ ನಡೆಯುತ್ತೆ, ಬಟ್ ಅರ್ಜೆಂಟಾಗಿ ಮಾಡೋದಂದರೆ 1 ಅವರ್ ಇಟ್ಟರೆ ಸಾಕು. ಸೊ ಇದಿವಾಗ ನಾನು ಕಲಸಿಟ್ಟು 1 ಅವರ್ ಆಯಿತು. ಆ್ಯಂಡ್ ಒಂದು ಸ್ವಲ್ಪ ಫರ್ಮೆಂಟ್ ಕೂಡ ಆಗಿದೆ ಅದು. ಸೊ ನಾವು ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ. ಆ್ಯಂಡ್ ಇಲ್ಲಿ ಆಯಿಲ್ ಕೂಡ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಸ್ವಲ್ಪ ಹಿಂಗೆ ಸಣ್ಣ ಸಣ್ಣದಾಗಿ ಇದರಲ್ಲಿ ಎಣ್ಣೆಯಲ್ಲಿ ಬಿಟ್ಟರೆ, ತುಂಬ ಬಿಸಿ ಇಡಬೇಡಿ ಆಯಿಲ್ನ, ಮೀಡಿಯಮ್ ಹಾಟಲ್ಲಿ ಇಟ್ಬಿಟ್ಟು ಕರಿಬೇಕು ಇದನ್ನು. ಸೊ ಇಷ್ಟು ಆದರೆ ಸಾಕು. ಈ ಥರ ರೌಂಡಾಗಿ ಮೀಡಿಯಮಲ್ಲೇ ಇಟ್ಟು ಮಾಡಿ, ಇಲ್ಲಾಂದರೆ ಒಳಗಡೆ ಫುಲ್ಲು ಹಾಗೆ ಇರುತ್ತೆ, ಹಸಿ ಮೇಲ್ಗಡೆ ಮಾತ್ರ ಬೆಂದೋಗುತ್ತೆ. ಸೊ ಮೀಡಿಯಮಲ್ಲಿಟ್ಟು ಒಂದು ಮಾಡಿದ್ರೆ ಇಲ್ಲಿಗೆ ನಮ್ಮದು ಗೋಳಿ ಬಜೆ ರೆಡಿ ಆಯಿತು. ಎಂತ ರೆಡಿ ಆಯಿತು ರೇಯನ್ಶ್? ಏನು ರೆಡಿ ಆಯಿತು? ಗೋಳಿ ಬಜ್ಜಿ ರೆಡಿ ಆಯಿತು. ತಿನ್ನೋಣ. ಕಮ್ಮಿಯಾ? ಟೂ ಗುಡ್ಡ ಸ್ವಲ್ಪ ಗುಡ್ಡ? ಸಂಡೇ ನಾವೆಲ್ಲೂ ಹೋಗಿಲ್ಲ ಅಂದ್ರೆ ಇಲ್ಲೇ ಬಂದು ಕೂತ್ಕೊಳ್ಳೋದಲ್ಲ ರೇ? ಇಲ್ಲಿ ರೋಡಲ್ಲಿ ಎಲ್ಲ ಟ್ರಾಫಿಕ್ ಹೋಗ್ತಾ ಇರೋದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋದು. ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಚೆನ್ನಾಗಿ ಗಾಳಿನೂ ಬರ್ತಾ ಇರುತ್ತೆ. ಅವ್ನು ಸ್ಕೂಲ್ ತೋರಿಸ್ತಾನಂತೆ. ಇಲ್ಲಿ ನಾವು ಬಂದ ತಕ್ಷಣ ಒಂದು ಅರ್ಲಿ ಆನ್ ಅಂತ ಅವ್ನಿಗೆ, ಅಂದರೆ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋದು 4 ಇಯರಿಂದ ಅಲ್ವಾ? ಸೊ 4 ಇಯರ್ಗಿಂತ ಮುಂಚೆ ಮಕ್ಕಳಿಗೆ ಒಂದು ಅರ್ಲಿ ಆನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ, ಅಲ್ಲಿ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ ಮಕ್ಕಳಿಗೆ ಹೇಳ್ಕೊಡೋಕ್ಕೆ, ಏನೇನು ಬೇಕು ಎಲ್ಲ ಥಿಂಗ್ಸ್ ಎಲ್ಲ ಇರುತ್ತೆ. ಅದರೆಲ್ಲ ಯೂಸ್ ಮಾಡ್ಕೊಂಡು ನಾವು ಅವರೆಲ್ಲ ಹೇಳ್ಕೊಡ್ಬೋದು. ಬಟ್ ಪೇರೆಂಟ್ಸ್ ಜೊತೆಗೆ ಇರಬೇಕು, ಮಕ್ಕಳನ್ನ ಮಾತ್ರ ಬಿಡೋಕ್ಕಾಗಲ್ಲ, ಯಾರಾದ್ರೂ ಒಬ್ರು ಪೇರೆಂಟ್ಸ್ ಜೊತೆಗೆ ಇರಬೇಕು. ಸೊ ನಾವು ಅಲ್ಲಿ ಹೋಗ್ತಾ ಇದ್ವಿ, ಈ ಕೊರೋನಾ ಸ್ಟಾರ್ಟ್ ಆದಮೇಲೆ ಹೋಗೋದನ್ನ ಸ್ಟಾಪ್ ಮಾಡಿದ್ವಿ. ಸೊ ಅದು ಅವ್ನಿಗೆ ಇವಾಗ ತೋರಿಸ್ಬೇಕಂತೆ. ಸ್ಕೂಲಿಗೆ ನಾನೇ ಹೋಗ್ತಾ ಇದ್ದೆ, ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದು, ನನ್ನನ್ನು ಒಟ್ಟು ಬಿಟ್ಟು ಎಲ್ಲ ಅಲ್ಲೇ ಇತ್ತು. ಆ್ಯಂಡ್ ಅದು ಕ್ಯಾಥಲಿಕ್ ಸ್ಕೂಲ್, ಅದು ಪಬ್ಲಿಕ್ ಸ್ಕೂಲ್ ಅಲ್ಲ. ಅದು ಪಬ್ಲಿಕ್ ಸ್ಕೂಲ್ ಆಗಿದ್ದಿದ್ರೆ ರೇಯನ್ಶ್ಗೆ ದೂರ ಇರ್ತಾ ಇರಲಿಲ್ಲ ಸ್ಕೂಲು. ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಅದೇ ಅಪಾರ್ಟ್ಮೆಂಟ್, ರೋಡ್ ಕ್ರಾಸ್ ಮಾಡಿದ್ರೆ ಅದೇ ಸ್ಕೂಲ್ ಆಗಿರ್ತಾ ಇತ್ತು. ಅದು ಕ್ಯಾಥಲಿಕ್ ಸ್ಕೂಲ್ ಆಗಿರೋದ್ರಿಂದ ಕ್ಯಾಥಲಿಕ್ ಸ್ಕೂಲ್ಗೆ ಇಲ್ಲಿ ಕ್ಯಾಥಲಿಕ್ ಸ್ಟೂಡೆಂಟ್ಸ್ ಮಾತ್ರ ಹೋಗಬೇಕು. ಸೊ ಹಂಗಾಗಿ ಆ ಸ್ಕೂಲ್ಗೆ ನಮಗೆ ಹೋಗೋಕ್ಕೆ ಆಗೋದಿಲ್ಲ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀವಿ. ಅಲ್ಲಿ ತಕ್ಕೆಲ್ಲ ಖುಷಿಯಾಗಿದೆ. ಗೋಳಿ ಬಜ್ಜಿ ಮಾಡಿ ತಿನ್ನಿ. ಟಾಟಾ ಬಾಯ್ ಬಾಯ್. ನೋಡಿ, ನಾನು ಗೋಳಿ ಬಜೆ ಮಾಡ್ತೇನೆ, ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ರು, ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಅವ್ರಿಗೆ ಅಷ್ಟು ಉದಾಸೀನ, ಲೇಜಿ ಸಂಡೆ ಅಂತೆ, ಬಿದ್ಕೊಂಡೇ ಇರ್ತಾರೆ ಅಂತ ಇವತ್ತು ಅವರಪ್ಪ ಹಾ ಅಂತ ಹೇಳಲಿಕ್ಕೆ. ಇಲ್ಲಿ ಬಂದು ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ರೆ ಅದು ಮಾಡುದಿಲ್ಲ. ನೋಡಿ